ಮೊಗವೀರ ವ್ಯವಸ್ಥಾಪಕ ಮಂಡಳಿಯ ಮುಂಬೈ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ರಾಮಚಂದ್ರ ಬೈಕಂಪಾಡಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ರಾಮಚಂದ್ರ ಬೈಕಂಪಾಡಿಯವರ ಗಣನೀಯ ಸೇವೆಯನ್ನ ಗುರುತಿಸಿ ಕರ್ನಾಟಕ ರಾಜ್ಯವು ಈ ಬಾರಿಯ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ಆ ಹಿನ್ನೆಲೆಯಲ್ಲಿ ಮೊಗವೀರ ವ್ಯವಸ್ಥಾಪಕ ಮಂಡಳಿ ಮುಂಬೈ ವತಿಯಿಂದ ಅವರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮೊಗವೀರ ಮಾಸಪತ್ರಿಕೆಯ ಸಂಪಾದಕರು ಹಾಗೂ ಮುಂಬಯಿಯ ಪ್ರಧಾನ ಶಾಖೆಯ ಉಪಾಧ್ಯಕ್ಷರಾದ ಅಶೋಕ್ ಸುವರ್ಣ ಅವರು ಹಿಂದಿನ ಕಾಲದಲ್ಲಿ ಮೊಗವೀರ ಸಮುದಾಯದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡಲು ತುಂಬಾನೇ ಕಷ್ಟಪಡುತ್ತಿದ್ರು. ಅದರಲ್ಲಿ ರಾಮಚಂದ್ರ ಬೈಕಂಪಾಡಿಯವರು ಜಯಶೀಲರಾಗಿದ್ದಾರೆ. ಅವರ ಕಠಿಣ ಪರಿಶ್ರಮದಿಂದಲೇ ಈ ಬಾರಿಯ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿರುವುದು ಸಂತೋಷದ ವಿಚಾರ ಎಂದು ಹೇಳಿದರು. ಹೋರಾಟ ಮಲ್ಪನಾಗ ಮುಂಚೂಣಿ ಇತ್ತಿನಂಚಿನ ರಾಮಚಂದ್ರ ಬೈಕಂಪಾಡಿ ನೆರೆಗೆ ಮರಣೆ 1 ತಾರೀಕಿಗೆ ರಾಜ್ಯೋತ್ಸವ ಪ್ರಶಸ್ತಿ ತೆಗೆದು ನನ್ನ ಮಾತಿರಲಿಲ್ಲ ಹೆಮ್ಮೆದ ವಿಚಾರ. ದಿಗ್ಗದಿನ ಅರೆದಿನ ಅನ್ನಲ್ಲ ನಮ್ಮ ಇಡೀ ಮೊಗವೀರ ಸಮಾಜವು ಹೆಮ್ಮೆ ಅಂತಾರೆ. ಅವೇನು ನಮ್ಮ ಒಂದು ಸೆಲೆಬ್ರೇಟ್ ಮಾಡ್ಕೊಂಡು ನಮ್ಮ ಮಂಡಳಿತ ಪರವಾಗಿಲ್ಲ ಅವೇನು ಅರೆಗೆ ಅಭಿನಂದನೆ ಸಲ್ಲಿಸಾವುದು ಒಂದು ಆಲೋಚನೆ ಮಾಡ್ಕೊಂಡು ಪನಗ ನಮ್ಮ ಪ್ರಧಾನ ಸಭೆತ ಮುಂಬೈದ ಅಧ್ಯಕ್ಷರು ರಿಲೇಟಿವ್ನ ಮತ್ಮಯದ ಕಾರ್ಯಕ್ರಮ. ಅನಂತರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ರಾಮಚಂದ್ರ ಬೈಕಂಪಾಡಿಯವರು ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ನನ್ನನ್ನು ಸನ್ಮಾನಿಸಿ ಅಭಿನಂದಿಸಿರುವುದು ಸಂತೋಷದ ವಿಚಾರ ಎಂದು ಹೇಳಿದರು. ಟಾಟಾ ಸ್ಕಾಲರ್ ಸ್ಟೂಡೆಂಟ್ ಮೀಟಿಂಗ್ ಓವರ್ ದ ವರ್ಲ್ಡ್ ಗೊತ್ತಿಲ್ಲ ಸರ್ ಜೀವನಗಳು ಬದುಕಲು ಹೋರಾಟದಿಂದ ರಂಗಭೂಮಿ ನಾಟಕ ಹೋರಾಟ ಪೂರ ಪ್ರತಿ ಇನ್ನೊಂದು ಇಸ್ಕೊಂಡ್ಬರೇ ಪ್ರಯತ್ನ ಮಾಡಿ ಅವರಿಗೆ ಸಂತೋಷ ಏನು ಬೇರಿತ್ತು ನನ್ನ ಬದುಕಡೆ ಆಡಲ್ಲ ಅವ್ರಿಗೆ ಕ್ಷಣವನ್ನು ತೀರಿಸಿದಂತೆ ನಮಗೆ ಇದು ಬರ್ತದೆ. ಈ ರೀತಿ ಮಂಡಳಿ ಮೊಗವೀರ ಪೇಪರ್ಡ್ ಪತ್ರಿಕೆ ಕತೆ ಬರೀತಿಲ್ಲ ಬರ್ತದೆ. ಮೊಗವೀರ ಪ್ರೀತಿ ಏತು ಬರ್ತದೆ ಮಣ್ಣಗ ಸೂಟು ಮೊಗವೀರ ಪತ್ರಿಕೆ 3 ವರ್ಷ ಸತತ ಕಥಾ ಸ್ಪರ್ಧೆ ಬರ್ತದೆ. ಈ ಸಂದರ್ಭದಲ್ಲಿ ಮುಂಬೈ ವ್ಯವಸ್ಥಾಪನಾ ಮಂಡಳಿಯ ಪ್ರಧಾನ ಶಾಖೆಯ ಅಧ್ಯಕ್ಷರಾದ ಕೆಎಲ್ ಬಂಕೇರ ಅಧ್ಯಕ್ಷತೆ ವಹಿಸಿದ್ರು. ಶಾಖಾಧ್ಯಕ್ಷರಾದ ಭರತ್ ಕುಮಾರ್ ಯರ್ಮಳ್, ಪ್ರಧಾನ ಕಾರ್ಯದರ್ಶಿ ಭರತ್ ಕುಮಾರ್ ಉಳ್ಳಾಲ, ಜೊತೆ ಕಾರ್ಯದರ್ಶಿ ಮೋಹನ್ ಕೋಡಿಕಲ್ ಹಾಗೂ ಹಲವು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.